ಏನು ಅವ್ರ ಕೈಲಿ ಏನು ಮಾಡೋಕ್ಕೆ ಅವ್ರ ಲೀಡರ್ಶಿಪ್ಪಲ್ಲಿ ಎಲೆಕ್ಷನ್ ನಡಿಬೇಕು ಅಂತ ಹೇಳಿದ್ರೆ ಭಾಳ ಸಂತೋಷ. ನಮಗೆ ಬೊಮ್ಮಾಯಿ ಆದರೆ ಒಂದೇ, ಯಡಿಯೂರಪ್ಪನವರಾದ್ರೂ ಒಂದೇ, BJP ಯಾರಾದರೂ ಒಂದೇ. ನಮ್ಗೆ ಗೊತ್ತಿರೋದು BJP ಸರ್ಕಾರ. ವ್ಯಕ್ತಿ ಮೇಲೆ ಪಕ್ಷ ಇಲ್ಲ, ಪಕ್ಷದ ಮೇಲೆ ಸರ್ಕಾರ ಇದೆ. ಅವ್ರ ಪಾಲಿಸೀಸ್ ಏನೋ ಚೇಂಜ್ ಆಗ್ತದ? ಗಿಫ್ಟ್ ಅಂತ ಅಂದ್ರೆ, ಗಿಫ್ಟ್ ಅಂತ ಕರೆಯೋದಂದ್ರೆ ಬಹುಮಾನ ಕೊಡೋದು ಯಾವಾಗ ಅಂದ್ರೆ 10 ರೂಪಾಯಿ ಇದ್ದನ್ನ 5 ರೂಪಾಯಿ ಮಾಡಿದಾಗ ಇರೋ 40 ರೂಪಾಯಿನ ಕಿತ್ಕೊಬಿಟ್ಟು 10 ರೂಪಾಯಿ 7 ರೂಪಾಯಿ ಕೊಟ್ಟಿದ್ರಲ್ಲ, ದಿಸ್ ಇಸ್ ನಾಟ್ ಕಾಲ್ಡ್ ಎ ಗಿಫ್ಟ್. ನಿಮ್ಗೆ 50,000 ಸಂಬಳ 20,000 ಸಂಬಳ ಬರ್ತಾಯಿದೆ ಅಂದ್ರೆ 20,000 ಬದಲು 25,000 ಕೊಟ್ರೆ ಅದು ಬೋನಸ್, ಗಿಫ್ಟ್ ಅಂತ ಕರೀತಾರೆ. ಅದರಲ್ಲಿ ನಿಮ್ಗೆ 15,000 10,000 ರೂಪಾಯಿ ಕಡಿಮೆ ಮಾಡ್ಬಿಟ್ಟು ಸಂಬಳನ 5,000 ರೂಪಾಯಿ ಏರ್ಸ್ಬಿಟ್ರೆ ಅದನ್ನ ಗಿಫ್ಟ್ ಅಂತ ಯಾರು ಕರೀತಾರ? ಇಲ್ಲ, ನಮ್ಗೆ ಹೇಳ್ಕೊಡಿಯಪ್ಪ, ನಾವೆಲ್ಲ ಕಲ್ತ್ಕೋತೀವಿ, ಹಳ್ಳಿಯಿಂದ ಬಂದಿದೀವಿ, ನಾವು ಸ್ವಲ್ಪ ತಿಳ್ಕೊತೀವಿ. ಅಲ್ಲ, ಅವ್ರು ಕ್ಲೈಮ್ ಮಾಡ್ತಾರೆ, ನೀವ್ ಹೇಳಿ ಜನಕ್ಕೆ ತಿಳಿಸೋಂಥವ್ರು. ನಾವ್ ಹೇಳೋದು ಕೇಳೋದಿಲ್ಲ ನೀವು, ಅವ್ರು ಹೇಳೋದು ಕೇಳ್ಬಿಡಿ ನೀವು. ನಿಮ್ಮ ಅನುಭವ ಹೇಳ್ರಪ್ಪ. ಪ್ರಜಾಪ್ರಭುತ್ವದ ಒಂದು ಹಂಗ ನೀವು. ಇದು ನಾವು 50 ರೂಪಾಯಿ ಇರ್ಬೇಕಾದ್ರೆ 50-60 ರೂಪಾಯಿ ಇತ್ತಲ್ಲ ಪೆಟ್ರೋಲ್ ಡೀಸೆಲ್, ಈಗ ಇಷ್ಟ ಆಯ್ತಲ್ಲ. ಇಷ್ಟು ದಿನ ಪಿಕ್ ಪಾಕೆಟ್ ಮಾಡ್ಬಿಟ್ಟು ಎವ್ರಿ ಡೇ ಪಿಕ್ ಪಾಕೆಟ್ ನಡೀತಾ ಇತ್ತಲ್ಲ, ನೀವು ಪಿಕ್ ಪಾಕೆಟ್ ಇವತ್ತು ನಿಂತಿದೆ ಅಷ್ಟೇ.